ಕೊರೋನಾ ಲಸಿಕೆಯ ಬಗ್ಗೆ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಪ್ರತಿಯೊಬ್ಬರಿಗೂ ಲಸಿಕೆ ಸಿಗುವಾಗ ವಿಳಂಬವಾಗಬಹುದು. ತ್ವರಿತವಾಗಿ ಲಸಿಕೆ ಲಭಿಸಲು ಸರ್ಕಾರವು ಸರ್ವ ಪ್ರಯತ್ನ ಮಾಡುತ್ತಿದೆ ಎಂದು ಮೂಡುಬಿದಿರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಹೇಳಿದರು. ಅವರು ತಾಲೂಕು ಮಟ್ಟದ ಕೊರೋನಾ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದರು. ಟಾಸ್ಕ್ ಫೋರ್ಸ್ ಸದಸ್ಯರು ಇದನ್ನು ಜನರಿಗೆ ಮನವರಿಕೆ ಮಾಡಬೇಕು. ಜಿಲ್ಲೆಗೆ ಹೋಲಿಸಿದರೆ ಮೂಡುಬಿದಿರೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಕಡಿಮೆ ಇದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಮೂಡುಬಿದಿರೆಯಲ್ಲಿರುವ ಬಿಸಿಎಂ ಹಾಸ್ಟೆಲ್ಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಹಾಗೂ ಕನ್ನಡ ಭವನದಲ್ಲಿ ಬೆಡ್ ವ್ಯವಸ್ಥೆಯನ್ನ ಕಲ್ಪಿಸಲಾಗುವುದು ಹಾಗೂ ಉಚಿತವಾಗಿ ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಲಾಗುವುದು. ಹೀಗಾಗಿ ಯಾರೂ ಆತಂಕ ಪಡಬೇಕಾಗಿಲ್ಲ. ಸರ್ಕಾರದ ಮಾರ್ಗಸೂಚಿಗಳನ್ನು ಪ್ರತಿಯೊಬ್ಬರು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಕೊರೋನಾ ತಡೆಗಟ್ಟಲು ಸಹಕರಿಸಬೇಕು ಎಂದರು. ಯಾರು ಕೆಲಸಕ್ಕೆ ಹೋಗುವವರಿದ್ರು ಅವರನ್ನು ತಡೆಯುವಂತಿಲ್ಲ, ಪೊಲೀಸ್ ಇಲಾಖೆಯವರು ತಡೆಯುವುದಿಲ್ಲ. ಇಂಥವರ ಮನೆಯಲ್ಲಿ ಕೆಲಸ ಆಗ್ತದೆ, ನಾನು ಅವರ ಮನೆಗೆ ಭೇಟಿಗೆ ಹೋಗ್ತೇನೆ. ಇಂಥವರ ಮನೆಯಲ್ಲಿ ಯಾವುದೇ ಕಾರ್ಮಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ 90% ತೊಂದರೆ ಯಾರಿಗಿಲ್ಲ. ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸಿದ್ದವನಿಗೆ ಖಂಡಿತ ಕೆಲಸ ಇದೆ. ಇವತ್ತು ಅವನು ಕೆಲಸ ಮಾಡ್ಲಿಕ್ಕೆ ಯಾವುದೇ ಪೊಲೀಸರು ತಡೆಯುವುದಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ. ಜನ ಕೆಲವರು ಹೇಳ್ಬೋದು ನಿಮ್ಮ ಹತ್ರ ನಮಗೆ ಅದು ತಂದು ಕೊಡಿ, ಇದು ತಂದು ಕೊಡಿ ಅಂತ. ಆ ಪ್ರಶ್ನೆ ಅಲ್ಲ, ಆದ್ರೆ ನೀವು ಅದನ್ನು ಆಲೋಚನೆ ಮಾಡ್ಬೇಕು. ಮತ್ತೆ ವ್ಯಾಕ್ಸಿನ್ ಕೊಡ್ತಾ ಇದೆ, ಎಲ್ಲರಿಗೆ ಕೊಡ್ಬೇಕು ಅಂತಾನೆ ಸರ್ಕಾರದ ಉದ್ದೇಶ. ಎಲ್ಲರಿಗೂ ಸಿಗ್ಬೇಕು. ಇಡೀ ನಮ್ಮ ದೇಶದ ಜನರಿಗೆ, ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಇದು ವ್ಯಾಕ್ಸಿನ್ ಸಿಗ್ಬೇಕು. ಆದ್ರೆ ನೀವು ಆಲೋಚನೆ ಮಾಡಿ, ಹೇಗೆ ಏನು ಕೈಕಟ್ಟಿ ಕುಳಿತಿರಲಿಲ್ಲ ಸರ್ಕಾರ, ಜಿಲ್ಲಾಡಳಿತ ಕೈಕಟ್ಟಿ ಕುಳಿತಿರಲಿಲ್ಲ. ಎಲ್ಲಾ ರೀತಿಯಿಂದ ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ದೇಶಗಳಿಂದ ವ್ಯಾಕ್ಸಿನ್ ಇದು ಆಕ್ಸಿಜನ್ ತರ್ತಾ ಇದೆ. ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಕಡೆಗಳಿಂದ ಬೇರೆ ಬೇರೆ ಪ್ಲಾಂಟ್ ಅನ್ನು ಅಲ್ಲಲ್ಲಿ ಮಾಡ್ತಾ ಇದೆ. ಎಲ್ಲ ರೀತಿ KYC ನಮ್ಮ ಕುದುರೆಮುಖ ಕಂಪನಿಯವರು ನಮಗೊಂದು ಆಕ್ಸಿಜನ್ ಪ್ಲಾಂಟ್ ಅನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಬುಕ್ ಆಗಿದೆ, ಬರ್ತದೆ. 50 ಬೆಡ್ ಅನ್ನು ನಮಗೆ ಅವರು ಕೊಡ್ತಾ ಇದ್ದಾರೆ. ಬೇರೆ ಬೇರೆ ನಾವು ಪ್ರಯತ್ನಗಳನ್ನು ಎಲ್ಲಾ ರೀತಿಯಿಂದ ಮಾಡ್ತೇವೆ. ಅದು ಆ ವಾರ್ಡ್ ಈ ವಾರ್ಡ್ ಅಂತಲ್ಲ. ಆದ್ದರಿಂದ ನಮ್ಮ ಕ್ಷೇತ್ರಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲಾ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಸರ್ಕಾರದಿಂದಲೂ ಬರ್ತಾ ಇದೆ. ಆದ್ದರಿಂದ ಜನ ಪಾಪ ಕಷ್ಟ ಬಂದಾಗ ಅವರ ದುಃಖವನ್ನು ಹೇಳುವುದು ತಪ್ಪಲ್ಲ. ಪುರಸಭಾ ಮುಖ್ಯಾಧಿಕಾರಿ ಇಂದು ಪುರಸಭೆಯಿಂದ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಸರ್ಕಾರದ ಏನು ಗೈಡ್ಲೈನ್ಸ್ ಪ್ರಕಾರ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಹಾಗೆಯೇ ಈ ಒಂದು ಟಾಸ್ಕ್ ಫೋರ್ಸ್ ಸಮಿತಿಗೆ ಸರ್ಕಾರದ ಏನು ಅಧಿಸೂಚನೆ ಇದೆ ಅದರ ಪ್ರಕಾರ ಪ್ರತಿಯೊಂದು ಟಾಸ್ಕ್ ಫೋರ್ಸ್ ಸಮಿತಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗಳು ಮೊಟ್ಟ ಮೊದಲನೇದಾಗಿ ನಮ್ಮ ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಏನು ಉದ್ದಿಮೆ ಪರವಾನಗಿಯನ್ನು ಸಲ್ಲಿಸಿದ್ದಾರೆ ಆ ಉದ್ದಿಮೆ ಪರವಾನಗಿಯನ್ನು ಕೊಟ್ಟಂತಹ ಎಲ್ಲ ಅಂಗಡಿಗಳ ಪರಿಶೀಲನೆಯನ್ನು, ಅಂದರೆ ಈಗ ಸರ್ಕಾರ ನಿಗದಿಪಡಿಸಿದಂತಹ ಅವಧಿಯಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಇದೆ 6ರಿಂದ 9 ಅಂದರೆ 10ರವರೆಗೆ. ಈ ಸಂದರ್ಭದಲ್ಲಿ ಏನಾದರೂ ಸಾಮಾಜಿಕ ಅಂತರ ಆಗಿರ್ಬೋದು, ಅಥವಾ ಮಾಸ್ಕ್ ಧರಿಸದಿರ್ಬೋದು, ಅಥವಾ ವೆಹಿಕಲಲ್ಲಿ ಸುತ್ತಾಡ್ತಾ ಇರ್ಬೋದು, ಇದನ್ನೆಲ್ಲ ನೋಡ್ಕೊಳ್ಳುವಂಥ ಜವಾಬ್ದಾರಿ ಮೊದಲನೇದಾಗಿ ಟಾಸ್ಕ್ ಫೋರ್ಸ್ ಸಮಿತಿ ಇದೆ. ಇದನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳ ಸಕ್ರಿಯವಾಗಿ ಮಾಡ್ಕೊಳ್ತಾ ಇದ್ದಾರೆ. ಎರಡನೇದಾಗಿ ನಮ್ಮಲ್ಲಿ ಈ ಟಾಸ್ಕ್ ಫೋರ್ಸ್ ಸಮಿತಿಯು ಆ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೊಟ್ಟಂಥ ಗೈಡ್ಲೈನ್ಸ್ ಏನಿದೆ, ಉದಾಹರಣೆಗೆ ಒಂದು ಮನೆಯಲ್ಲಿ 5 ಮಂದಿಗಿಂತ ಹೆಚ್ಚಾಗಿ ಪಾಸಿಟಿವ್ ಕೇಸಸ್ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಕಿಟ್ ವಿತರಣೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಕೂಡ ಸರ್ಕಾರದಲ್ಲಿ ಪ್ರಭಾರ ತಹಶೀಲ್ದಾರ್ ಡಾಕ್ಟರ್ ವೆಂಕಟೇಶ್ ನಾಯಕ್ ಅವರು ತಾಲೂಕು ಆಡಳಿತದ ವತಿಯಿಂದ ಕಾರ್ಯಯೋಜನೆಗಳ ಬಗ್ಗೆ ಮೂಡುಬಿದಿರೆ ಪೊಲೀಸ್ ವೃತ್ತ ನಿರೀಕ್ಷಕ ದಿನೇಶ್ BS ಅವರು ಕಾನೂನು ಸುವ್ಯವಸ್ಥೆ ಪಾಲಿಸುವ ನಿಟ್ಟಿನಲ್ಲಿರುವ ಕೆಲವೊಂದು ಸಮಸ್ಯೆಗಳನ್ನು ಸಭೆಯ ಗಮನಕ್ಕೆ ತಂದರು. ಇರುವೆಲ್ನಲ್ಲಿ ನ್ಯಾಯಬೆಲೆಗಳಿಲ್ಲ. ಹೊಸಪೇಟೆ ಸೊಸೈಟಿಯಲ್ಲಿ ಅಲ್ಲಿ ನಾನು 2-3 ದಿವಸಗಳು ಜನ ರಾಶಿ ಬೀಳ್ತಾ ಇದ್ದಾರೆ. ನಾನು ಹೇಳಿದ್ದೆ ಅಂತರ ಮಾಡಿ ಹೇಳಿದ್ರು, ಅಲ್ಲಿ ಸೊಸೈಟಿಯವರಿಗೆ ಹೇಳೋದಿಲ್ಲ, ಯಾರಿವರೆಗೆ ಹೇಳೋದಿಲ್ಲ. ಪಂಚಾಯತ್ಗೆ ಫೋನ್ ಮಾಡಿ ಹೇಳಿದೆ, ಮತ್ತೆ ಅಲ್ಲೇ ಸದಸ್ಯರಿಗೆ ಹೇಳಿದೆ, ಯಾರು ಕೂಡ ಹೇಗೆ ಗಮನ ಕೊಡಲಿಲ್ಲ. ಅಲ್ಲಿ ಹತ್ತಿರ ಹೇಗೆ ಹೇಳಿದ್ರು ಕೂಡ ಜನ ಕೇಳೋದಿಲ್ಲ. ನಮ್ಗೆ ಹೆಚ್ಚು ಗೋರ್ಸ್ ಮಾಡಿ ಅದು ಪಂಚಾಯತ್ ಬೇರೆ ಆಗ್ತದೆ. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಪ್ರಸಾದ್ ಕುಮಾರ್, APMC ಅಧ್ಯಕ್ಷ K ಕೃಷ್ಣರಾಜ್ ಹೆಗ್ಡೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕಲಾ ಉಪಸ್ಥಿತರಿದ್ದರು.